ಮೂರ್ದಾಕ್ಲೆ ಕೊರ್ಪುಣತ್ತಿ ಗುರ್ತ ಇದ್ಯನ್ನ ಬಿರನೇರೆಲ್ಲ ತಿಕ್ಕಂಡ ಅಕ್ಲೆಗೆ ಕೊರ್ದು ಕಾರ್ ಬತ್ತನ ನಂಗೆ ಕೊಂಚ ಪುಣ್ಯ ಎಲ್ಲ ತಿಕ್ಕೊಂಡು ಆ ನನ್ನವರ ಪಾಚರ್ಕ ಬರ್ತೇನೆ ಅವೇ ಯಾಕೆ ಇದೆಲ್ಲ ಆಯಿತು? ಏನಾಗ್ತಾ ಉಂಟು? ಪುಣ್ಯಾತ್ಮ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ದಾರಿಯಲ್ಲಿ ಹೋಗೋಣ ಅಲ್ಲ ಬೇರೆಲ್ಲಿಗಾದ್ರೂ ಹೋಗೋಣ ಅಂತ ಗೊತ್ತಿಲ್ಲ. ಏನು ಸಾಧ್ಯ ನೀವು ನಿನಗೆ ನನ್ನ ಭಾಷೆ ಬರುವುದಿಲ್ಲೋ? ಈರೆಗೆ ಎನ್ನ ಭಾಷೆ ಅರ್ಪುಜ ಇಲ್ಲ, ಅರ್ಥ ಆಗುತ್ತದೆ. ಅರ್ಥ ಆಪುನ ತಿರುಗಿಸಿ ಕೊಡ್ಲಿಕ್ಕಾಗೋದಿಲ್ಲ. ಎಂಚ ತಿರುಗಿಸಿ ಕೊಡ್ಲಿಕ್ಕಾಗೋದಿಲ್ಲ ಅಂದ ಈರಿಕೊಂಡ ಎಂಕಲ ತಿರ್ಗಾದ ಕೊರಿಯರ ಆಪು. ನಿನ್ನ ಭಾಷೆಯಲ್ಲಿ ಉತ್ತರವನ್ನ ತಿರುಗಿಸಿ ಕೊಡ್ಲಿಕ್ಕೆ ಉತ್ತರವನ್ನು ತಿರುಗಿಸಿ ಕೊರಿಯರ ಇಂಚ ಅನ್ಕೊಡ್ತಿ ಉತ್ತರ ತಿರ್ಗಾದ ಕೊರ್ರೆ ಆಪುಜಿ ಬನ್ನಿ ನೋಡು. ಕೆಲವು ಭಾವನೆಗಳಿಗೆ ಕೆಲವು ಅಭಿನಯಕ್ಕೆ ಅರ್ಥಗಳು ಬೇರೆ. ನಾನು ತಿರುಗಿಸಿ ಅಂತ ಹೀಗೆ ತಕೊಂಡ ಇದನ್ನು ತಿರುಗಿಸಿ ಈರೆಗಾಡಿದ ತಿರುಗಿಸಿ ನೆಟ್ಟೆ ಇಂಚ ತೋಜ ನಾನು ನೀನಲ್ಲವಲ್ಲ ಪುಣ್ಯ ಐಕೆತ್ತ ಎಲ್ಲ ಬನ್ನೆ ಇಂಚ ತಿರ್ಗಾದ ಬಂಡ ಇಂಚ ಬನ್ನೆಂದಿ ಹೇಗೆ ತಿರ್ಗಾದ ಉತ್ತರ ಕೊರ್ರೆ ನೀನು ಅಭಿನಯ ಭಾರ್ಗವ ಅಂದಂದಿ ಬಹಳ ಖುಷಿ ಅಣ್ಣ. ಈ ಜನ ಹೆಚ್ಚಿನ ಅಂಶ ಬಟ್ರಿ ಮೇರಿನ ಭಾಷೆ ಕೆನ್ನಗನಿ ಇಲ್ಲಿ ದೇವ ಭಾಷೆ ಬಾತಿರ ಇಲ್ಲಿ ಬಾ. ನೀನು ಅವರಲ್ಲೇನು ಮಾತನಾಡ್ತಾ ಇದ್ದ? ದಾಲಜ್ಜಿ ದಾಲಜ್ಜಿ ಯಾನೆ ಈರ್ನ ಅವರು ನಿನ್ನ ಭಾಷೆಯವರೇ? ನಂದು ಎಂಕಲ ಮಾತ ಒಂಜಿ ಎಲ್ಲ ನಿನ್ನ ಕುಟುಂಬದವರು. ಕುಟುಂಬದಾಗ್ಲತ್ತಿ ಕುಟುಂಬ ಬೇತೆ ಬೇತೆ ಎಂಕಲ ಒಂಜೆ ಊರ್ದ ಒಂಜೆ ಭಾಷೆದ ಹಾಗಲ್ವ. ನಮ್ಮವರು ಅಂತ ಅಭಿಮಾನ ಇಲ್ಲಿಂದ ಬಂದಾಗ ನಮ್ಮದು ವಿಶ್ವ ಕುಟುಂಬ, ನಾವೆಲ್ಲರನ್ನು ಕುಟುಂಬಸ್ಥರು ಅಂತ ಹೇಳ್ಬೋದು. ಅಂಚ ಅಂದು ಪಲ್ಲೆಕ ಈರಿ ಬಟ್ರಿ ಅಂದ್ರೆ ಈರಿ ಭಟ್ರ ಅಂದೆ ಜನಿವಾರ ಬಾಡು ತಿರುಗುವ ಭಟ್ರ ಬ್ರಾಹ್ಮಣ. ನಾನು ಬಟರು ಅಂದಾಗ ಬಟರ್ ಬನ್ನತಿ ಭಟ್ರ ಅನ್ಕೆ ಬ್ರಾಹ್ಮಣ. ನಾನು ಬ್ರಾಹ್ಮಣ ಅಂದ. ಹಾಗಾಗಿ ಸ್ವಲ್ಪ ಮಡಿಯಲ್ಲಿದ್ದೇನೆ. ಚೂರು ದೂರದಿಂದ ಮಾತನಾಡಿದ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಯಾನೊಲ್ಲ ದೂರ ಬಾತೆ ನೀರಿಗೆ ಕೇನು ಜಂದು ಕಾಯ್ತಾಲ್ ಬತ್ ಪಾತೆ ಕಿವಿ ಕೇಳುವುದಿಲ್ಲ ಅಂತ ಇಲ್ಲ. ಎರಡು ಕಿವಿಯೇ ಕೇನುನೆ ಕಣ್ಣು ತೋಜುನೆ. ಪುಣ್ಯಾತ್ಮ, ಕಿವಿ ಕೇಳುವುದಿಲ್ಲ ಅಂತ ತಿಳ್ಕೊಂಡಿದ್ಯಾ? ಹಾಗೇನಿಲ್ಲ, ಎಲ್ಲ ಅಂಗವು ಸರಿ ಉಂಟು. ಸರಿ ಉಂಟಾ ಒಂದು ಪಲ್ಲೆ ಕೈಯಲ್ಲಿ ಒಳ್ಪಾಡ್ತು ಹತ್ತಿರ. ಓ, ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ, ನಾನು ಎಲ್ಲಿಂದ ಬಂದದ್ದು ಅಂತ ಗೊತ್ತಿಲ್ಲ. ನಿನಗೆ ಸ್ವರ್ಗ ಗೊತ್ತುಂಟ? ಸ್ವರ್ಗ ಸ್ವರ್ಗ ಗೊತ್ತುಂಡು. ಸ್ವರ್ಗದ ಕತೆ ಒಣ್ಣಗ ಎಂತ ನೆನಪ ಮೇಲೆ ಸ್ವರ್ಗದ ಮುರಣಿ ಪೋದು ಯಾನೊಂಜಿ ನಾಚಿಗೆಟ್ಟದು ಬತ್ತನ ಕತೆ ನಿನ್ನೆ ಕೇಂದ ಬೇರೆ. ಸ್ವರ್ಗಕ್ಕೂ ಕಣ್ಣ ಬುಧಾರ. ನೀನು ಯಾವ ಸ್ವರ್ಗವನ್ನು ಹೇಳ್ತಾ ಇದ್ದೀನಿ? ನೀನು ಅಲ್ಲಿಗೆ ಯಾಕೆ ಹೋದ್? ಸ್ವರ್ಗ ಬಂಡ ಬೇರೆ ಅವು ಹೆಂಚಿನ ಗೊತ್ತಿಲ್ಲ. ಎನ್ನ ಅಮ್ಮೇಲಿ ಕಣ್ಣು ವರ್ಷ ತೀರಿಯದು. ಓ, ಈಗ ಅಪ್ಪ ತೀರಿ ಅಪ್ಪ ಅಮ್ಮೇಲೆ ತೀರ್ಬೇಟಿಗೆ ಅಪ್ಪಗ ಮಾತೇರ್ಲಿ ಇಂಚ ಪೋದ ತುಳಸಿ ದೊರಿತು ನೀರು ಬಿಡಿಯರಂಡು ಇಂಚ ಈ ಸ್ವರ್ಗಗೆ ಪೋಲ ಒಳ್ಳೆ ವಿಷಯ ಅಂಚ ಅವತ್ತೆ ಒಂದ್ ವರ್ಷ ಆ ಒಂದು ಬಣ್ಣ ಗಂಬೇರೆ ಅಮ್ಮೇಲೆ ಕೆಲವು ಜನ ಸಾಲ ಮಲ್ತೀತಿ. ನಿನಗೆ ಒಳ್ಳೆ ಆಸ್ತಿ ಮಾಡಿದ್ದಾರೆ. ಆಸ್ತಿ ಕರ್ಮ ಆ ಜನ ಗುರಿ ತೋರ್ದಿತ್ತೀನಿ ಬೇರೆ. ಅಂಡೆ ಮಾತ ಬರ್ತದೆ ದಿನಕ್ಕೂ ಮೂಚಿ ಜನ ಬರ್ಪುನ್ ಬೇರೆ. ನಿನ್ನ ಅಮ್ಮೆಂಡ ಆಗ್ತದೆ ತೊಂದೆ, ನಿನ್ನ ಅಮ್ಮೆಂಡ ಇತ್ತದೆ ತೊಂದೆ. ಅಮ್ಮೇಲೆ ಸೈಯರದು ಮೆಂಡೊಂದು ಬಾತರ ಅಂತೀರಿ ಯಾನು ಎಂಕೊಂತೆ ಬರಿಯರುಂಟು ಮಗ ಐನ್ ತೆತ್ತದು ಇಂಚಿಗೆ ಕೊರಲ್ಲ ಅಂದ್ರೆ. ಹಣ ಸಂಪಾದನೆ ಮಾಡದಿದ್ರು ಜನ ಸಂಪಾದನೆ ಮಾಡಬೇಕು. ಜನ ನಮ್ಮನ್ನು ಕೇಳಿಕೊಂಡು ಬರಬೇಕು ಅಂತ ಆದ್ರೆ ನಿನ್ನ ಅಪ್ಪ ಮಾಡಿದ ವ್ಯವಸ್ಥೆ ಮಾಡ್ಲೇಬೇಕು. ಪಕ್ಕದಾದ ಅನ್ಕೊನು ಇತ್ತ ಕೊರಿಯರತ್ತನಕಲ್ ಬರ್ಪೇರೆ ಅಮ್ಮೇರಿಗೆ ಬರಿಯರತ್ತನಕಲ್ ಏರೆಂದು ಗೊತ್ತಿದ್ದೆ. ಅವ್ರು ಯಾಕೆ ಬರ್ತಾರೆ? ಆಯ್ಕೆ ಬೇರೆಗೆ ತುಳಸಿದ ಕೊಡಿಟ್ಟು ನೀರು ಬಿಟ್ನಾಗ ಸ್ವರ್ಗಕ್ಕೆ ಪೋಲ ಮನ್ನನಿಕೆ ಅಂದೇನೆ ಅಂಚ ಬೇರೆ ಯಾನು ಸೀದಾ ಸ್ವರ್ಗಕ್ಕೆ ಹೋಯಿ ಅಮ್ಮೇರು ಒಂಜಿ ಪುದಾರ್ಲ ಒಂಜಿ ಭಾವಚಿತ್ರ ಎಲ್ಲ ಪತ್ತೊಂದನ್ನ ಮೂಜಿ ವಾರ ಸ್ವರ್ಗ ತಿರ್ಕಿದೆ. ಎಂತದ ಇರ್ಲಿ ಸ್ವರ್ಗ ಗೊತ್ತಾಯ್ತ ನಮ್ಮ ಪೆರ್ಲದಲ್ಪ ಪಾನಾಜೆ ಸ್ವರ್ಗ. ಏ ಪುಣ್ಯಾತ್ಮ, ಹಾಗೊಂದು ಊರುಂಟಾ? ಪಾನಾಜದಲ್ಪ ಸ್ವರ್ಗ ಅಲ್ಪ ತಿರ್ಗದು ಮಾರೆ ಒಲ್ಪ ಕೊಂಡಲ್ಲ ಅಮ್ಮೇರಿನ ಭಾವಚಿತ್ರ ತೋಜದ ಮೇರೆ ಕಡೆ ಕೊಂಚಿ ಪ್ರಾಯದಾರ ಕೆಂಡಿರಿ ಈ ಮುರನಿ ದುಃಖ ನೆಟೇನೆ ತಿರ್ಗೋದು ಆಯ್ತಮ್ಮ ನಿನ್ನ ಕತೆ ಏನಪ್ಪ ಕೊಂಡು ಇಂಚೆಂಚ ಆತಂಡಿ ಸ್ವರ್ಗಗೆ ಪೋಲೆದ್ ಬನ್ಪುಣೆ ಕೇಂದೆ ಅದಕ್ಕೆ ಮುಳ್ಪೋಲ್ಪೋಲ ಉಳ್ಳೇರಂದು ನಾಡೋದು ಬರ್ತೀನಿ ಒಂಜೇ ಪೆಟ್ಟಿದ್ದೀರಿ ಮೂಜಿಗಾಸ ಈ ಸ್ವರ್ಗೊಂಡು ಬಂತನತ್ತ ಮಿತ್ತೊಂದು ಸ್ವರ್ಗೊಂಡು ಅಡೆ ಪೋತೆ ಏನ್ಪ ಅಂತೀನಿ. ನಾನು ಅದನ್ನೇ ಹೇಳಿದ್ದು, ಮೇಲಿನ ಸ್ವರ್ಗ ಇರ್ತ ಮಿತ್ತದಾರ ಅಲ್ಪ ಈರಿ ಗೀಶನ
ಹಾ ಗೊತ್ತಾಂಡ ಅಲ್ಪ ಗೀಸುನ ಎಂತದ್ದ ಬಂಡಾರೆ ಅಸಂಬದ್ಧ ಪ್ರಲಾಪಿ ಪುಣ್ಯಾತ್ಮ ನೀನು. ಹೆಚ್ಚಿನ ಗೀಸಣರು ಅಂದ್ರೆ ದೇವತೆಗಳು, ದೇವರ ಕಳ್ಳರು ಗೊತ್ತುಂಟಾ? ಇರಿ ದೇವಲೋ ಕೊಡು ಗೀಸು. ಇವ ನಿನ್ನ ಹತ್ರ ಯಾರು ಪುಣ್ಯಾತ್ಮ ಮಾತಾಡುದು? ದೇವತೆಗಳನ್ನ ಗೀಷಣರು ಅಂತ ಕರೀತಾರೆ, ಹಾಗಾಗಿ ನನ್ನನ್ನು ಗೀಷ್ಪತಿ ಅಂತ ಕರೀತಾರೆ. ನಾನಲ್ಲಿ ಗುರು. ಗುರು ಎಂತದ ಎಂಕಲ ಮುಲ್ಪ ಅಂತ ಗುರು ನೊಂಡ ಸಾಧಾರಣ ಜನಂಜಿ ಇತ್ತು ತೋರದು ಗುಗ್ಗುರು ದಂಚ ಗುರು ಈರತೆ ದೇವಗುರು. ನನ್ನನ್ನು ಬೃಹಸ್ಪತಿ ಅಂತ ಕರೀತಾರೆ. ಬೃಹಸ್ಪತಿ. ನಾನು ಗಂಗಾ ಸ್ನಾನ ಮಾಡಬೇಕು ಅಂತ ಬಂದವ. ಗಂಗಸರ ಪರಿಯರ ಹಾಗಂದ್ರೇನು? ಗಂಗಸರ ಬಂಡಾರ ಗಂಗಸರ ಪರಿಯರ ಗಂಗಾ ಸ್ನಾನ ಮಾಡ್ಲಿಕ್ಕೆ. ಓ ಮೀಯರೇ ಇರ್ತ ಬಿತ್ತು ಸ್ವರ್ಗೋಡ್ದು ಮೀಯರೇ ಸ್ನಾನ ಮಾಡುವುದಕ್ಕಾಗಿ ಬಂದ. ಸ್ವರ್ಗ ನನ್ನ ಸ್ವರ್ಗೋಡ ಅವು ಉಂಟು ಒಂದು ನನ್ನ ಪೇರಿ ಒಂಜಿ ಒಟ್ಟು ನೀರ್ಲದ್ದೆ ಅಂದತಿ. ಹಾಗಲ್ವ, ಗಂಗೆಗೊಂದು ಹೆಸರುಂಟು ಹೌದಾ? ಪಾಪನಾಶಿನಿ ಅಂತ. ಆಮೇಲೆ ಭೂಲೋಕ ಅಂದ್ರೆ ಬದಲಾವಣೆಗಿರುವಂತಹ ಒಂದು ಪ್ರದೇಶ ಅಂತ. ನಮ್ಮಲ್ಲೆಲ್ಲ ಬದಲಾವಣೆ ಇಲ್ಲ, ನೋಡಿದ್ದನ್ನೇ ನೋಡುವುದು, ಇದ್ದ ಹಾಗೇ ಇರುವುದು. ನಾವು ಕಣ್ಣು ಮುಚ್ಚುವುದಿಲ್ಲ ಅಲ್ಲಿ. ಬಿಟ್ಟ ಕಣ್ಣು ನಮ್ಮನ್ನು ನಾವು ಕಣ್ಣು ಬಿಟ್ಟರೆ ಮುಚ್ಚುವುದಿಲ್ಲ. ಆಮೇಲೆ ನಮ್ಮ ಪಾದ ಅಲ್ಲಿ ಊರುವುದಕ್ಕಿಲ್ಲ, ನಾವು ಗಾಳಿಯಲ್ಲಿ ತೇಲಾಡಿಕೊಂಡೇ ಹೋಗು. ಓ ನಿಖಲ ನೀನಂದೇ ಎಂಕ್ಲ ಕತ್ತಲೆನಾಗ ಆಯ್ತಿನಾಗ ಯಾಕಲ್ಲ ನೆಟ್ಟೆಲ್ಲ ಕತ್ತಲೆನಾಗ ಅಂತೇನೆ ನೆಲಟ್ಟು ಪೂಜೆ ಕಾರ ಕೆಲವು ನಾವು ಹಾಗಲ್ಲ, ನಾವು ದೇವತೆಗಳು. ಆದ್ರೆ ಇಲ್ಲಿ ಬದಲಾವಣೆ ಉಂಟಲ್ಲ, ಸ್ವಲ್ಪ ನೋಡಿಕೊಂಡು ತಿರುಗಾಡಿಕೊಂಡು ಹೋಗುವ ಅಂತ ಬಂದ. ನಿಚ್ಚ ಮುಲ್ಪ ಮೀಯರ್ ಅಂತ ಬರ್ತೀನಿ. ಎಡ್ಡಾಂಡ ಅಪ್ಪಗ ಈ ಜನ ತಿಕ್ಕನ ಬಾರಿ ಎಡ್ಡಾಂಡ ಬೇರೆ. ಇದು ನನಗೆ ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ಏನು ಮಾತನಾಡುವಾಗ ಸ್ವಲ್ಪ ನೀನು ರಸಿಕ ಅನಿಸಲ್ಪಡ್ತದೆ. ಅಂದೆ ಅಂದ ಬೇರೆ ಬುಕ್ಕ ನರಮಣ್ಣಿಡ ಪಾತಿರಂದ ಕಲ್ಲು ಮರಟ್ಟ ಪಾತಿರು ನನ್ನ ಬುಕ್ಕ ಯಾವಾಗಲೂ ತಲೆ ಬಿಸಿ ಮಾಡುವುದಲ್ಲ. ಸ್ವಲ್ಪ ವಿನೋದ ಪ್ರಿಯರಾಗಿದ್ರೆ ಅವರಿಗೆ ಸಂಬಂಧಗಳು ಸ್ನೇಹ ಎಲ್ಲ ಹೆಚ್ಚು ಬೆಳೀತದೆ. ನಾನೊಂಜಿ ಕತೆ ಗೊತ್ತುಂಡಿ. ಕೆಲವು ಮತ ಏರಿ ಲೆಕ್ಕೊಡ್ದೆ ತೆಲ್ತೊಂದು ಮನ್ ಪೇರಿ ಬಾರಿ ತೆಲ್ಪಿ ಬಾರಿ ಕುಸಿಟ್ಟುಳ್ಳಿ ಕೆಲವು ಮಂಡ್ಯ ಚೋಟ್ ತೆಲಿಪು ನಾಕಲ್ಲಪ್ಪಿ ತಲೆ ಬಿಸಿಯಲ್ಲೂ ಬೊಕ್ಕ ಈರೆಗೊಂಜಿ ಕತೆ ಗೊತ್ತುಂಡಿ. ನಿನ್ನಲ್ಲಿ ಕತೆ ತುಂಬ ನನಗೆ ನೀನು ಸಿಕ್ಕಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಭೂಲೋಕದ ಕತೆ ಎಲ್ಲ ನನಗೆ ಗೊತ್ತಾಗುದಿಲ್ಲ. ಮತ್ತೆ ಒರಿ ಒಂಜಿ ಕೈತ ಎತ್ತೆಗೆ ಒಂದೇ ಕೈಯ ಒಂಜಿ ತಕ್ಕ ಕೈಪೋತು ತುಂಡಾತ ಅಂಗವಿಕಲ ಒಂಜಿ ಕೈ ಇಂಡಿಯಾಗ ಮಂಡ್ಯ ಚಾಂಡು ಬೇರೆ ನನ್ನತ್ತೆ ಉಣ್ಪುಲ್ನ ಒಂಜೆ ಕೈಟಿ ದೆಕ್ಕೊಂಡುಲ್ನ ಒಂಜೆ ಕೈಟಿ ಎಂಕ್ ಬೊಚ್ಚಿ ಜೀವನ ಸೈತದ ನನ್ನವರ ಬರ್ಕಂದ್ ಬಂದ್ರೆ ಸೈಯರ್ ಅಂತ ಪೋಯ್. ಓ ಜೀವನದಲ್ಲಿ ಅವೇ ಆಯ್ಕೆ ನನ್ನತ್ತೆ ಏನ್ ಬೊಚ್ಚಿ ಆತ್ಮಹತ್ಯೆ ಮಾಡ್ಕೊಂಡ ಸೈಪುಣೆ ಆತ್ಮಹತ್ಯೆ ಮಹಾಪಾಪ ಏನ್ ಅನ್ಪುಣ ಆಯ ಸೈಯರ್ ವಿದ್ಯಾರ್ಥಿ ಯಾನ್ ಅನ್ಪಿ ನಾನು ನೀನೆಲ್ಲಿ ಆದ್ರು ಆಯ ಸೈಕಲ್ ಅಂತ ಪೋಯ್ ಬೇರೆ ಓಡಿ ಪೋಯ್ ನೋಡಿ ಒಂಜಿ 10 ಮಾಳಿಗೆದ ಕಟ್ಟೋಣದ ಮಿತ್ತು. ಈಗ ಸಾಯ್ಬೇಕಾದ್ರೆ ಅಷ್ಟು ಮೇಲೂ ಹೋಗ್ಬೇಕು. ಆತ ಮಿತ್ತ ತೈಡ್ದಿಲ್ಲ ಹಾಗೆ ನಾಡ ತೀರ್ಥಪುರ್ನಾಗ ಸೈಪುಂಡತ ಎಂತದ್ದಾದ್ರು ಅಲ್ಲಿಂದ ಜೀವ ಹೋದ್ರೆ ಹೋಯ್ತು ಮಾರೆ. ಅಂದ್ರೆ ಜೀವ ಬೋಯನೆ ಮಿತ್ತು ನಿದ್ದಿನ ಸೈಪುಣೆ ಮರಳಿಡ ಎಲ್ಲಿಯಾದ್ರೂ ಕೈಕಾಲು ಮುರಿದ್ರೆ ಕೈಕಾಲು ಮರಿ ಪೂಜೆ 10 ಮಾಳಿಗೆಗೆ ಎತ್ತನ ಸೈಪುಂಡೆ ಸಾಧಾರಣ. ನಮ್ಗೆ ಮಿತ್ತು ಪೋಯ್ ಬೇರೆ ನನ್ನ ಲಾಗಿ ಬಂದು ಅಂದಾಜು ಮಲ್ತ ದಿಂಚ ತೂನಕ ಆಪೇದ ಮೈಟ್ ರಡ್ಡು ಕೈಲಜ್ಜನ್ನ ಇವರಿ 4 ಎರಡೂ ಕೈ ಇಲ್ವಾ? ರಡ್ಡು ಕೈಲಜ್ಜ ಇಂಡಿಯಾಗ ಮಂಡೆ ಚಂಚ ಯಾನ್ ಒಂಜಿ ಕೈ ಚೆನ್ನೈನೆ ಯಾನಿತ ಸೈಯರ್ ಅನ್ಪಿದಾಡಿ ರಡ್ಡು ಕೈಲಜ್ಜನ್ನ ಕುಸಿಟ್ಟು 4 ತಾಯಿ ಇವನಿಗೆ ಅಂದ್ರೆ ಅವ ಸಂತೋಷದಲ್ಲೇ ಕುಣಿಯುವುದು ಯಾಕೆ? ಹಿಂಗೆ ಸೀದಾ ಕೈತಡೆ ಬದುಕಂಡೆ ಅಣ್ಣ ಯಾನು ಒಂಜಿ ಕೈ ಇತ್ತನೇನೆ ಸೈಯರ್ ಅನ್ ಬರ್ತದೆ ಬದುಕೇರ ಪೂಜಿಂದು ರಡ್ಡು ಕೈಲ ಚೆನ್ನ ಇರು ಕುಸಿಟ್ಟು 4 ದಾಯಿ ಯಾಕೆ? ಅಪಗ ರಡ್ಡು ಕೈ ಚೆನ್ನ ದಾದ ಮಲ್ತೆ ಗೊತ್ತುಂಡಿ ಒಂಜಿ ತೊಂಕೆಗೆ ಮೂಜಿ ಕಾಸ್ದಾಯ ಯಾನ ಮೂಲು ಕುಸಿಟ್ಟು ನಲಿಪುನ ತಮ್ಮ ಎನ್ನ ಮುಂಡುದಲ ಬಿಜಿನ ಬಗ್ಗದಂಡು ದೆಪ್ಪೆರ ಪೂಜಿಂದ ನಲಿಪುನಿ ಅನ್ನ ಅಂಚ ಕೆಲವು ನಲಿಪೇರು ತೆಲಿಪೇರು ಒಂದಾಗ ಮಂಡೇಚನೆ ಇಜ್ಜಿನಿ ಎಣ್ಣೆಡ್ಚಿ ಕೆಲವು ಮಂಡೇಚೋಡೆ ನಲಿಪು ನಲಪ್ಪು ವಿಷಯ ಹೌದಾ? ಈ ದೊಡ್ಡ ಹೊಟ್ಟೆಯವರಿಗೆ ಹಸಿವಾದ್ರೆ ಗೊತ್ತಾಗುದಿಲ್ಲ, ಎದುರು ಹಲ್ಲಿದ್ದವರಿಗೆ ದುಃಖ ಎದುರು ಗೊತ್ತಾಗುದಿಲ್ಲ. ಎದುರು ಕೂಳಿದ ಸಾಹಿತ್ಯನೆಲ್ಲ ಗೊತ್ತಾಗ್ಬಿಟ್ಟಿಗೆ ತೆಲಿಪು. ಹಾಗಾಗಿ ನಮಗೆ ಅಂತವರ ವಿಚಾರ ಬೇಡ. ಈಗ ನಿನ್ನ ನೋಡುವಾಗ ಬಹಳ ಖುಷಿ ಆಯ್ತು ನನಗೆ. ಏನು ಕೃಷಿಕೆ ಬೇರೆ ಕೃಷಿಕೆ ಕುಸಿಕೆ ಕುಸುಕತ್ತಿ
ಕೃಷಿಕೆ. ಓ ರೈತ, ನೀನು ಸಿಕ್ಕಿದ್ ಒಳ್ಳೇದಾಯ್ತು. ನೀನು ಮಣ್ಣಿನ ಮಗ ಅಂದ್ರೆ ಮಣ್ಣದ ಬಗ್ಗೆ ಏನ್ ಮಾತಾಡಲು ಬಂತೇನೆ ಬೇರೆ ಹೇಗುಂಟು ಈಗ ಕೃಷಿ ಎಲ್ಲ? ಹೆಚ್ಚಿನ ದಾಳ ಪ್ರಯೋಜನ ಒಂದೊಂದು ಮಲ್ತೆ ಬೇರೆ. ಈಗ ಕೃಷಿ ಅಂದ್ರೆ ಏನೆಲ್ಲ ಮಾಡಿದ್ದಿ ನೀನು? ಬರೇ ಕೃಷಿ ಅಂದ್ರೆ ಈಗ ಕೆಲವರು ಗದ್ದೆ ಮಾತ್ರ ಮಾಡೋರು ಇರ್ತಾರೆ, ವ್ಯವಸಾಯ. ಇನ್ನು ಕೆಲವರು ತರಕಾರಿ ಮಾಡ್ತಾರೆ. ಬಾರ್ ಮಲ್ತೆ ಅಂತೆ ಆಯ್ತಾ, ಬಾರಂತೆ ಮಲ್ತೆ ಆಯ್ತಾ, ಒಟ್ಟುಕೊಂತೆ ಅಡ್ಡ ಕೃಷಿ ಬೇತೆ ಮಲ್ಪುಕೊಂದು ಬದನೆ ಅಂತೆ. ಬದನೆ ಬಾರ್ನಲ್ಲಿ ಬದನೆ, ಬಾರಡು ಬದನೆ ಅಂಚಿನ ಮರ್ಲಿ ಬಾರ್ ಬೇತೆ ಬಿಟ್ಟು. ಬಾರ್ ಅಂದ್ರೆ ಭತ್ತ. ಭತ್ತ ಅವೇ ಬಾರಿಗೆ ಭತ್ತ, ಬಾರಿಗೆ ಭತ್ತ ಅವೇ ಯಾರೆಲ್ಲ ಎಂಕಲ್ನ ಬಾರಿಗೆ ಈರ್ ಭತ್ತ ಪನ್ಪು ಅದೇ ಹೇಗೆ ಎಂಕಲ್ನ ಬಾರಿಗೆ ಈರ್ ಭತ್ತ ಅದೇ. ನಿಮ್ಮ ಬಾರಿಗೆ ನಾನು ಭತ್ತಲ್ಲ, ಅದು ಎಂಕಲ್ನ ಬಾರಿಗೆ ಈರ್ ಭತ್ತ ಬಂತು. ನಿಮ್ಮ ತುಳುವಿನಲ್ಲಿ ಭತ್ತ ಏನುಂಟು, ಕನ್ನಡದಲ್ಲಿ ನಾವು ಕನ್ನಡದಲ್ಲಿ ಭತ್ತ ಅಂತ ನಿಮ್ಮದು ಬಾರು. ಎಂಕಲ್ನ ಭತ್ತ ಎಂಕಲ್ನ ಬಾರು ಅಂಚ ಅಂಚ ತಾತ ಗೊತ್ತಿದೆ. ಬಾರಿ ಒಂಜಿ ಬಿಟ್ಟು ಮತ್ತೆ ಬದನೆ ಬದನೆ ಎಂಚಿನ ಅವು ಸಂತೆ ಹಿಡ್ಕೊಳ್ತೀನಿ ದೈ ದೈ ಈತು ತೆತ್ತರ ಅನ್ಕೊಂಡು ಈ ನಮ್ನಿದ ಬದನೆ ಅಡ್ಡಾಡೆ ಬದನೆ ಒಂದೊಂದು ಐಟಿ ಒಳ್ಳೆ ತಳಿ ಇರ್ಬೇಕು. ಎಂಚಿನ ತಳಿಯೇ ಈ ಬದನೆ ಮಲ್ಲೆ ಅದು ದೈಲ ಆಚಾರ ಅನ್ನಗ ಒಂದು ತೊಂದ್ರೆ ಹಾಪಿಸಿದ್ದಕ್ಕೆ ಮಲ್ಲೆ ಶುರು ಅಣ್ಣ ಅವರು ಒಂದು ಹಿರಿಯರ್ದ ಕೆಂಡ ದಾಯ್ತಾಡ್ಬೋದು. 6 ಗಂಟೆ ಮುದ್ದೆಯಲ್ಲಿ ಒಂಜಿ ಗುಂಟ ಕೊಟ್ಟಮ್ಮ ಬಾರದ ಅಲ್ಲಟ್ಟು ಒಯ್ತು ಕಟ್ಟು 6 ಬಣ್ಣಂಚನೆ ಮಲ್ತನತಿ ಒಂಜಿ ಗುಂಟ ಕೊಟ್ಟು ನನ್ನ ಬಾರದಲ್ಲಡು ಒಯ್ತು ಕಟ್ಟಿನಿ ಏತ್ ಲಾಚಾರ್ದ ದೈಲ ಏತ್ ನಮನೆದ ಬದನೆ ಎಲ್ಲ ತುಂಬೊಂದು ಸರ್ತತಿ ಬುಕ್ಕ ಬದನೆ ಬುಕ್ಕ ಕೆಪ್ತಂಡೆ ಅಂತೆ. ಎಂತದ್ದು ಕೆಪ್ತಂಡೆ? ಅದೆಂತದ್ದು ಕೆಪ್ತಂಡೆ? ಕೆಪ್ತಂಡೆ ಸಪೂರ ಉತ್ತಪ್ಪಲು ಒಳ್ಳೆದಂಚ. ಏ ಪುಣ್ಯಾತ್ಮದ ಅಲಸಂಡೆ. ಅಲಸಂಡೆ ಆಲಸಂಡಿ ಅಲಸಂಡೆ ಅಲಸಂಡೆ ಅಲ್ಲ ಅಲಸಂಡೆ ಅಲಸಂಡೆ ಅವು ಅವು ಈರು ಎಂಕ ಈರು ಇಂಚಿನ ಗೊತ್ತಾಯ್ತು ಅಂಚ 5 ಬುಕ್ಕ ತೌತೆ ಅಂತ ಸೌತೆ ಸೌತೆ ಒಳ್ಳೆ ವಿಷಯ. ಅಂಚ ಎಂಚಿನ ಮಲ್ತಲ್ಲ ಮುಟ್ಟಜ್ಜಿ ಬೇರೆ ಮಾತ ಪುರಿ ಬುರ್ದು ಬೋಪು ನೀಂದಿ ತೊಂಡೆಕಾಯಿ ಬೆಂಡೆಕಾಯಿ ಮನೋಲಿ ಅಂತೆ. ಮನೋಲಿ ಅಂಡ ರಡ್ಡೆ ಉಣ್ಣೋಲಿ ಅಂಟಿದ್ದು ಮನೋಲಿ ಅಂತೆ. ಮನೋಲಿ ಇಲ್ಲ ದಾಳತಿ ಇದಕ್ಕೆ ಅವೇ ಬೆಂಡೆಕಾಯಿ ಮಲ್ತ ಅಂತೆ ಒಂಜಿ ರಡ್ಡೋಲಿಯ ಬೆಂಡೆಕಾಯ ಬೆಂಡೆಕಾಯಿ ಅತ್ತಿ ಬೆಂಡೆಕಾಯಿ ಅವು ಈ ಪುಣ್ಯಾತ್ಮದು ಬೆಂಡೆಕಾಯಿ ಬೆಂಡೆಕಾಯಿ ಅಂದವು ಕೆಲವುದ ಮಾತ್ರ ಕೆಲವುದ ಮುರುಂಟತೆ ಅವು ಬೆಂಡೆಕಾಯಿ. ಏನು ನಿನ್ನ ಸಂಶೋಧನೆಗೆ ನನ್ನ ದಾಕ್ಷೇಪ ಅಂಚ ಆಯ್ಕೆ ಬುಕ್ಕ ಮೂರನೇ 6 ಅನ್ನೇರು ಬಂಡೇರಿಂದ ಮಾರೆ ನಿಕ್ಕಿತ್ತವು ಕೃಷಿ ಮತ್ತ ಸಮ ಹೊಡ್ದಂಡ ಒಂಜಿ ಎಡ್ಡೆ ಮೂಜಿ ಬರ್ತು ಮೀಪುನ ಬ್ರಾನೆರೆಗೆ ಒಂಜಿ ಪರಕ್ಕೆ ಬಲ್ನ. ಎಂತದ್ದು ಮೂಜಿ ಪೊರ್ತು ಮೀಪುನ ಬ್ರಾನೆರೆಗೆ ಒಂಜಿ ಪರಕ್ಕೆ ಬಲ್ನ. ಏನು ಬಾಯಿ ಮಾರೆ ನಿನ್ನದ್ದು. ಬ್ರಾಹ್ಮಣರು 3 ಹೊತ್ತು ಸ್ನಾನ ಮಾಡೋವರೆ, ನೀನು ಸುಮ್ಮನೆ ಇಲ್ಲದೆಲ್ಲ ಆರೋಪ ಮಾಡಬೇಡ ಅಣ್ಣ. ಅವು ಎಂಕ್ ಗೊತ್ತುತಿ ಕೆಲವು ವಿಷಯ ಮತ್ತೆ ಗೊತ್ತು ಯಾರು ಬಂದಿರ್ ಅಂಚಾದು ಎಂಡತ್ತೆ ಸುರು ಕಾಯಿನ ರಡ್ಡು ಬಚ್ಚಂಗಾಯಿ 19 ಬೇರೆ. ಎಂತದ್ದು ಬಚ್ಚಂಗಾಯಿ ಬಚ್ಚಂಗಾಯಿ ಈ ರೀತಿ ಮೂಜಿ ಬರ್ತಲ್ಲ ಮೀಪುನ ಬೇರೆ. ಅದೇ ಯಾಕೆ ನಿನಗೆ ಅನುಮಾನ ಉಂಟು? ಓ ಇದು ಕರಬುಜ, ಕರಬುಜದ ಹಣ್ಣು. ಗರ್ಭಿ ಜತ್ತಿ ಅದು ಬಚ್ಚಂಗಾಯಿ ಗರ್ಭಿ ಜಂಡ ತೌತದಂಚಿನ ಎಲ್ಲಿಯವು ಕೈಪೇದ ಪುಣ್ಯಾತ್ಮ ಕಲ್ಲಂಗಡಿ. ಕಲ್ಲದ ಅಂಗಡ್ಲೆ ಜನ ಮಣ್ಣದ ಅಂಗಡ್ಲೆ ಬಚ್ಚಂಗಾಯಿ. ಹೌದು, ನಿನ್ನ ಭಾಷೆಯಲ್ಲಿ ಅದು ಬಚ್ಚಂಗಾಯಿ, ನಮ್ಮ ಭಾಷೆಯಲ್ಲಿ ಕಲ್ಲಂಗಡಿ, ಇನ್ನೂ ದೊಡ್ಡ ಭಾಷೆಯಲ್ಲಿ ಹೇಳೋದಿದ್ರೆ ಕರಬುಜದ ಹಣ್ಣು. ಇದೇ ಅಲ್ಲ, ಇದು ಕಾಯಲ್ವೇನೋ? ಕಾಯಿ ಈ ಜನಕ್ಕೂ ದಾಲ ಗೊತ್ತದಿ ಮಾರೆ. ಮಿತ್ತಿಡ್ದು ಪಚ್ಚನ್ನ ಮಿತ್ತಿಡ್ದು ಕಾಯಿತ್ತಿನ ಹುಳ ಹಿಡಿದು ಪರ್ಲದ ಪುಂಡು. ಈಗ ಒಳಗಿನ ಬಣ್ಣ ಬೇರೆ ಉಂಟು, ಇದು ಹೊರಗೊಂದು ಒಳಗೊಂದ ಅಂದು ಭೂಲೋಕತನ್ನ ಮುಲ್ಪಣ್ಣ ಅರಮನೆಯರ್ಲ ಅಂಚನೆ ಹೊರಗೊಂದು ಒಳಗೊಂದು ನಂಬೇರೆ ಅಪ್ಪುಜಿ ಅಂಚಾದೆ ಅವು ಮಿತ್ತದ ಬಣ್ಣ ಪಚ್ಚೆ ಉಳಾಯ್ದ ಬಣ್ಣ ಕೆಂಪು ಇರ್ಲಿ ಇರ್ಲಿ ಅಂಚ ಇರ್ಲತ್ತೊಂದು ಪಗೇಲಿ ಮುಲ್ಪ ಪಗೇಲೊಂದು ಇರಲಿ ಇಡು ಇರಲಿ ಹಾಕೊಂಡ ತಟ್ಟಿ ಅಟ್ಟೋಡು ಎಲ್ಲ ಈಡೇರಲಿ, ಇನ್ನೂ ಮೇಲೆ ಹೋಗು ಅಂತ ನನ್ನದೊಂದು ಆಶೀರ್ವಾದ. ಈ ರೀತಿ ಮುಲ್ಪದಲ್ಲಿ ಎಲ್ಲೆಲ್ಲ ಸಿಕ್ಕಲಿ ಈ ಎಲ್ಲ ಕೂಡ ಮೀಪರಂದು ನಿಗಾಂತುಂಡ ಮುಲ್ಪ ಬತ್ತದ ಮೀಪರಂದು ನಿಗಾಂತು. ಓ ಹಾಗೆ ಅಂಚ ಹಿಂದೇನು ಹಿಂದೆ ಈರೊಂಜಿ ಹೊರಲುಡೊಂಜಿ ಸ್ಪೀಕರ್ ಮಾಡ್ತದೆ. ಎಂತದ್ದು ಒಂಜಿ ಸ್ಪೀಕರ್ ಮಾಡ್ತದೆ, ಅದು ನನ್ನಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಗೂ ಯಾಕಂದ್ರೆ ಬ್ರಾಹ್ಮಣರು ಬೇಡ ಅಂತ ಹೇಳಲಿಕ್ಕಿಲ್ಲ. ಕಾರ್ ಬರ್ತದೆ ಎಂತ ಭಕ್ತಿ ಭೂಲೋಕದಲ್ಲಿ ಇಂಥವರು ಇದ್ದಾರೆ. ದೇವರು ಒಳ್ಳೇದು ಮಾಡಿ. ಇನ್ನೇನು ಬೃಹಸ್ಪತಿ ಆಚಾರ್ಯರಿಗೆ ಗೊತ್ತಿದ್ದೇನೆ ಅಂತ ಹೇಳಿ ಮಿತ್ತದ ಗುರುಕುಲಕ್ಕೆ
ಯಾನಪ್ಪ ಬರ್ಪೆ ಅವು ಬಾತೆ ಸ್ವರ್ಗಕ್ಕೆ ನಾನು ನನ್ನದು ಸ್ನಾನ ಆಯ್ತಾ ಆಮೇಲೆ ಸ್ವರ್ಗಕ್ಕೆ ಹಿಂಗೆ ಅಲ್ಪ ಏರ್ ಗೊತ್ತದೆ ಒಂತೆ ಎಲ್ಲಿಯ ಮೀಸೆದ ಎಲ್ಲಿಯ ಮೀಸೆ ತಲೆ ಒಂತೆ ಬೊಲ್ತಾತು ಕರ್ನ ಕುಜ್ಜ ಎನ್ನಾರ್ದು ಒಂದೊಂದು ಈ ತೆಕ್ ಬರ್ಲಿಲ್ಲ ಆ ಒಂಜಿ ಸೂರಪ್ಪಿ ಏನ್ ಮಾಡಿದ ಒಂಜಿ ಈರೊಂಜಿ ಸೂಲಿ ಅಲ್ಪ ಸೂರಪ್ಪಿ ನಮ್ಮಿರು ಸ್ವರ್ಗೋಡು ಇಪ್ಪೇರ ವ್ಯಕ್ತಿ ನಮ್ಗೆ ಸೂರಪ್ಪಿ ಕುಜ್ಜ ಬೊಲ್ತು ಕುಜಾಲ್ ಬೊಲ್ತು ಎಲ್ಲಿಯ ಮೀಸೆ ಅಂಚ ಒಂಜಿ ಕೂಲಿದ್ಯ ದೂರದ ಎನ್ನಮ್ಮಿರು ಸೂರಪ್ಪಿ ಆರೊಂಜಿ ತಿಕ್ಕಡ ಈರ್ನ ಮಗ್ಗೆ ಕನಿಯೇ ತಿಕ್ಕದಿತ್ತೆ ನಿಂಚು ಪಂಪರ ಅವು ಏರೆಗೆ ಏತು ದುಡ್ಡು ಕೊಡಿ ಅನ್ನೋದು ಒಂಜಿ ಬರೇದು ಕೊಡ್ಲಿ ಇವ್ರು ನನ್ನವರ ಬಣ್ಣದ ಬಚ್ಚಿ ಕೊಡ್ತಾರೆ ನನ್ನವರ ಬಣ್ಣದ ಈರೆಗೆ ಕುಟನಟ್ಟು ಬಚ್ಚಂಗ ಇವತ್ತು ಆಗೋದಿಲ್ಲ ಅಲ್ಲಿ ನಿನ್ನ ಅಪ್ಪ ಹಾಗೆ ಇರುವುದಿಲ್ಲ ಅವರ ಆತ್ಮ ಇರಬಹುದು ಮತ್ತೆ ನೀನು ಹೇಳಿದಾಗೆ ಕೂದಲು ಮತ್ತೆ ಇದೆಲ್ಲ ಇಲ್ಲಿ ನೀನು ಅವರನ್ನು ಬೂದಿ ಮಾಡ್ಲಿಲ್ವೋ ಮತ್ತೆ ಅದಲ್ಲ ಮಾಡ್ಲಿಕ್ಕೆ ಈರ್ಬೋಣ ಗೈರೆಗೆ ಕಟ್ಟ ಕುಜಲ್ ಮತ ಕೂಡ ನನ್ನನ್ನು ಯಾರಾದ್ರೂ ಸುಡ್ತಾರ ಮಾರ ಇಲ್ಲಿ ನಾನು ನೇರ ಹೋಗುದಲ್ವಾ ಸೀದಾ ಹೋಗ್ನಲ್ಲಿ ಅತ್ತ ಆಂಡಲ ಎನ್ನ ಅಮ್ಮೇನ ಆತ್ಮಡ ಒಂಜಿ ಇರೊಂದು ಪಾತಿ ಇರ್ತಿ ಒಂಜಿ ರಟ್ಟಿನ ರಜೆಟ್ ಬತ್ತಿರ್ನಲ್ಲ ಅವು ಏನ್ ಮುಲ್ಪ ರಟ್ಟಿನ ಬತ್ತಿದ್ರು ಕೊಂಚ ಏನ್ ಮತ ದುಡ್ಡು ಕೊಡಿ ನಿನ್ನ ಅಪ್ಪ ಎಂತದಲ್ಲಿ ವಿದೇಶದಲ್ಲಿ ಉದ್ಯೋಗದಲ್ಲಿ ಇರುವುದಾ ರಜೆ ಹೇಳಿ ಬರ್ಲಿಕ್ಕೆ ಅತ್ತ ಆಂಡಲ ಈರ್ ಪಂಡಾವೆ ಗುರುಕುಲಕ್ಕೆ ಆಗುದಿಲ್ಲ ಒಂದೇ ಆಯ್ತು ನಿನ್ನ ಸಮಾಧಾನಕ್ಕೆ ಸಿಕ್ಕಿದ್ರೆ ಮಾತಾಡ್ತೇನೆ ಇದು ಅಣ್ಣ ಅಣ್ಣಲ್ಲ ಗುರುಕುಲ ಈಗ ಬುಧವಾರ ಕೆಂಚ ಬೃಹಸ್ಪತಿ ಆಚಾರ ಇಂದು ಇರ್ತೆ ಅಲ್ಪ ಅಲ್ಪ ಸ್ವರ್ಗೋಡ ಅವು ಯಾಣಿತ್ತೇವಲ್ಲ ಈಗ ನನ್ನರ ಮೀಯರು ಬರೋದು ಯಾನೆ ಒಳ್ಳೆ ಹಂಚಿ ಮೀನು ಬರ್ತೇನೆ ಸ್ವರ್ಗ ಬರ್ತೇನೆ ಎಂಕ ಹೊಸತ್ತೆ ಬೇರೆ ಸ್ವರ್ಗಲ ಎಂಕ ಒಯ್ತೆ ಹೋಗ್ನೆ ನಂದಲ್ಲಿ ಈರೊಂಜಿ ತಿಕ್ಕಿಯರ್ನ ಗುರ್ತದ ಒಂಜೆ ನನ್ನ ತಿರ್ಗಾವತ್ತ ನನ್ನ ಅಲ್ಪ ಆಟಲ್ಲ ಸ್ವಲ್ಪ ಇಪ್ಪುನೆ ನೀರು ನಾನು ಸ್ವರ್ಗದಲ್ಲೇ ಇರ್ತೇನೆ ಎಲ್ಲಿ ಅಂತಲ್ಲ ನಿನಗೆ ಅದು ಹೇಳಿದ್ರೆ ಅರ್ಥ ಆಗುದು ನಿನಗೆ ಇಲ್ಲಿ ಆದ್ರೆ ದಾರಿ ಹೇಳ್ಬೋದು ಬಲಕ್ಕೆ ತಗೊಂಡು ಎಡಕ್ಕೆ ಹೋಗುವಂತೆ ಅಲ್ಲಿ ಆಗಿಲ್ಲ ಹೇಳಲಿಕ್ಕೆ ಆಗುದಿಲ್ಲ ನೀನು ಬರುವಾಗಲ್ವಾ ನೀನು ಸತ್ಯ ಬರಬೇಡ ಇಲ್ಲೆಲ್ಲ ಸಾಲ ಇದ್ರೆ ಎಲ್ಲ ಸಂದಾಯ ಮಾಡಿಯೇ ಬಾ ಆಂಡ ದಾಯ್ತ ಗೊತ್ತಿಲ್ಲ ಎಷ್ಟು ತಕೊಂಡಿದ್ದಿ ಸೊನ್ನ ಸುಮಾರು ಉಂಟು ಆಂಡ ದಾಯ್ತ ಗೊತ್ತಿದೆ ಒಂದಿಯಲ್ಲ ಏನಂತ ಅಗತ್ಯ ಒಳ್ಳ ಅಲ್ಪ ಲೆತ್ತಿರಲ್ಲ ಏನು ಬರ್ಪುದಿಲ್ಲ ಎನ್ನ ಒಟ್ಟುಗುದೇವರು ಕಡಪ ದಿನೇಶ್ ನಾನು ಕಡಪ ಅವ ಈ ವರ್ಷ ಬಂದದ್ದಲ್ವಾ ನೀನು ಅವನನ್ನು ಕಳುಹಿಸುದು ಬೇಡ ಅತ್ತಂಬೇನೆ ಎನ್ನ ಭಗತ್ಯಗೆ ಏನು ಸಾಲ ಕೊರಿಯರನ್ನು ನಾಯ ಮಂಡೆ ನೀನು ಸಂಗತಿ ಮಾಡಿ ಏನು ಸಾಲ ಸಂದತೆ ಬರ್ತೇ ನೀನು ಬೇಕಿದ್ರೆ ದಿನೇಶ ಅನ್ನುವ ಹೆಸರಿನವನನ್ನೇ ಕಳಿಸು ಕಡಪಾದವ ಬೇಡ ಬೇರೆ ಊರಿನವನಿದ್ರೆ ಕಳಿಸು ಆಯ್ತಾ ಸ್ವರ್ಗೋಡಿ ದಿಕ್ಕು ಬರತ್ತೆ ಆಯ್ತು ಇರಪ್ಪ ಸ್ವರ್ಗೋಗೆ ಪೋಲಲ್ಲ ಸ್ವರ್ಗೋಗೆ ಪೋಲಿ ಸ್ವರ್ಗೋಗೆ ನಿನ್ನ ಅಪ್ಪನಿಗೆ ಹೀಗೆ ನೀರು ಬಿಟ್ಟ ಮತ್ತೆ ಈ ರೀತಿನ ಈಟದ ರಚನೆ ಕೊರಂದಳ ವೀರಣ್ಣ ಸ್ವಲ್ಪ ತೆತ್ತುವರ ತಲೆ ಬಿಸಿಯಲ್ಲಿದ್ದ ನಮಗಿದ್ರೆ ಅಗತ್ಯ ಇಲ್ಲ ಯಾರಾದ್ರೂ ಸಿಕ್ಕಿದ್ರೆ ಅವರಿಗಾದ್ರೂ ಕೊಡುವ ನಮಗೆಂತ ಕೇಳಿ